ಎಲ್ಲ ಇದ್ದಾರೆ, ಎಲ್ಲ ಬಂಟ್ ಸಂಘದ ಮತ್ತೆ ಎಲ್ಲ ಮುಖಂಡೆಲ್ಲ ಇದ್ದೀರಿ. ನನಗೊಂದು ಭಯ ಆಗ್ತಾ ಇದೆ. ಮೊನ್ನೆ ತಾನೇ ನಾನು ಕುಂದಾಪುರದ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಜನ ಇಲ್ಲಿ ಜನ ನೋಡಿದ್ರೆ ನಮ್ಗೆಲ್ಲ ಮುಂದಕ್ಕೆ ಬೆಂಗಳೂರಿಂದ ನೀವು ಖಾಲಿ ಮಾಡಿಸ್ಬಿಡ್ತೀರೋ ಅನ್ನೋ ಭಯ ಆಗ್ತಾ ಇದೆ. ಶೆಟ್ರೆ ಏನ್ರಿ, ನಾವೆಲ್ಲ ಬೆಂಗಳೂರಿನವರು, ನಮ್ನ ಖಾಲಿ ಮಾಡಿಸ್ಬಿಡ್ತಿರೋ ಈ ಜನಸಂಖ್ಯೆ, ಈ ಶಕ್ತಿ, ಈ ವೈಬ್ರೇಷನ್, ಈ ಸ್ಟ್ರೆಂತ್ ನೋಡಿದ್ರೆ ಇರ್ಲಿ. ಇಡೀ ದೇಶಕ್ಕೆ ಕರ್ನಾಟಕದಿಂದ ಸಂಸ್ಕೃತಿ ಕೊಟ್ಟವರು, ಶಿಕ್ಷಣ ಕೊಟ್ಟವರು, ಧಾರ್ಮಿಕ ಶಕ್ತಿ ಕೊಟ್ಟವರು, ನೀವು ಬ್ಯಾಂಕ್ ವ್ಯವಸ್ಥೆ ಕೊಟ್ಟವರು, ಆರೋಗ್ಯ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲೂ ನೀವು ಮುಂದಿದ್ದೀರಿ, ಒಳ್ಳೆ ಜನ. ಸೊ ಅದರಿಂದ ನನಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದ ಜನ ಬಹಳ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ಅದಕ್ಕೆ ನಾನು ಇವತ್ತು ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಏನು ನಿಮ್ಮಿಂದ ಏನು ಬೇಡ, ನಿಮ್ಗೆ ಒಳ್ಳೇದಾಗ್ಲಿ. ಈ DK ಶಿವಕುಮಾರ್ ನಿಮ್ಮವ ಅಂತ ತಿಳ್ಕೊಳ್ಳಿ. ನಾನು ಯಾವಾಗ ಬೇಕಾದ್ರೂ ನಿಮ್ಮ ಜೊತೆ ಇದ್ದೇನೆ. ಬಟ್ ಇನ್ನು ಏನಾರು ಕೇಳಿದಾಗ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ. ನಾನು ಕೇಳ್ಕೊಳ್ತೇನೆ, ಏನಪ್ಪ ನನ್ಗೆ ಸಪೋರ್ಟ್ ಮಾಡ್ಬೇಕು ನೀವೆಲ್ಲ ಅಷ್ಟೇ. ಇನ್ನೇನು ಕೇಳಕ್ ಸಾಧ್ಯ? ನಾನು ನಿಮ್ಮ ಆಶೀರ್ವಾದ ತಾನೇ ನಾನು ಕೇಳೋದು. ನಾನೀಗ ಬಂದಿರೋದು ನಿಮ್ ಜೊತೆ ಇದ್ದೀನಿ ಅಂತ ಹೇಳಿದೆ. ನಾನು ಕೇಳ್ಕೊಳ್ತಾ ಇರೋದು ನೀವು ನನ್ನ ಜೊತೆ ಇರಿ ಅಂತ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿ ಬೆಳೀಲಿ ದಕ್ಷಿಣ ಕನ್ನಡ ಜಿಲ್ಲೆ. ಈಗ ನಾನೀಗಾಗಲೇ ನಮ್ಮ ಎಲ್ಲ ಶಾಸಕರ ಹತ್ರ, ಖಾದರ್ ಅವ್ರ ಹತ್ರ, ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ವಿಶೇಷವಾಗಿ ಮಂಗಳೂರು, ಉಡುಪಿ ಮತ್ತು ಉತ್ತರ ಕನ್ನಡ, ಆ 3 ಜನ ಕರಾವಳಿ ಪ್ರದೇಶಕ್ಕೆ ಜನ ವಲಸೆ ಹೋಗೋದನ್ನ ತಪ್ಪಿಸ್ಬೇಕು. ಹೊಸ ಟೂರಿಸಂ ಪಾಲಿಸಿ ಕ್ರಿಯೇಟ್ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಒಂದು ಸಭೆಯನ್ನು ಮಾಡಿದ್ದೇನೆ. ಸದ್ಯದಲ್ಲೇ ಮಂಗಳೂರಲ್ಲೂ ಕೂಡ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಪ್ರಕೃತಿ ಏನಿದೆ, ನಿಮ್ಮ ಸಂಸ್ಕಾರ ಏನಿದೆ, ಅದಕ್ಕೆಲ್ಲ ಹೊಸ ರೂಪ ಕೊಡಬೇಕು. ನಿಮ್ಮಲ್ಲಿರೋಂಥ ಇತಿಹಾಸ ಇಡೀ ದೇಶದಲ್ಲಿ ಯಾವ ನಾಡಿನಲ್ಲೂ ಇಲ್ಲ. ಆದ್ರಿಂದ ನಿಮ್ಮನ್ನ ನಾವು ಪ್ರೋತ್ಸಾಹ ಮಾಡಲೇಬೇಕು. ಇಡೀ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಕರಾವಳಿ ಪ್ರದೇಶದವರು ನೀವು ಕೂಡ ಒಂದು ಆಸ್ತಿ. ಸೊ ಈ ತುಳು ಭಾಷೆ ರಾಜ್ಯದ 2ನೇ ಅಧಿಕೃತ ಭಾಷೆ ಆಗಬೇಕು ಅಂತೇಳಿ ಒಂದು ಅರ್ಜಿ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ಸಂಪುಟದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತೇನೆ. ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ನನ್ನ ಎಲ್ಲ ಸೋದರಿಯರಿಗೆ, ನನ್ನ ತಂಗಿದಿರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಯುವಕರಿಗೆ, ನನ್ನ ಹಿರಿಯರಿಗೆಲ್ಲ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.